ವಿಟ್ಲ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿವಾಜಿನಗರ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ಮತ್ತು ಶಿವಾಜಿ ಮಿತ್ರ ಮಂಡಲ 25ನೇ ವರ್ಷದ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆಯ ಬೆಳ್ಳಿ ಹಬ್ಬ ಕಾರ್ಯಕ್ರಮದ ಪ್ರಯುಕ್ತ ಸಾಧಕರಿಗೆ ಸನ್ಮಾನ, ಸತ್ಯನಾರಾಯಣ ಪೂಜೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಕಾರ್ಯಕರ್ತ ನಾರಾಯಣ್ ಶೆಟ್ಟಿಗಾರ್ಕೆ ವಹಿಸಿದ್ದರು. ಭಾರತೀಯ ಸೇನೆಯ ಹವಾಲ್ದಾರ್ ಆಗಿರುವ ಗೋಪಾಲಕೃಷ್ಣ ಅವರ ಪರವಾಗಿ ಮಾತೃಶ್ರೀ ಕುಸುಮ ಶಿವಪ್ಪ ಪೂಜಾರಿ ಅವರನ್ನು ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿಯಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ವಿಶೇಷ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಈ ಸಂದರ್ಭ ಗೌರವಿಸಲಾಯಿತು. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವೂ ನಡೆಯಿತು. ಕೋಡಿಂಬಾಡಿ ರೈ ಎಸ್ಟೇಟ್ನ ಅಶೋಕ್ ಕುಮಾರ್ ರೈ ಮಾತನಾಡಿ, ಹಣಕ್ಕಾಗಿ ಜೀವನ ಎಂಬುದು ನಮ್ಮದಾಗಬಾರದು. ಪುಣ್ಯ ಗಳಿಸುವ ಕಾರ್ಯ ಬದುಕಿನಲ್ಲಿ ನಡೆಯಬೇಕು ಎಂದು ತಿಳಿಸಿದರು. ಅಪ್ಪಮ್ಮನ ಜನ್ಮ ಕೊರನಂಚಿನ ಅಪ್ಪಮ್ಮೆ ಅಪ್ಪ ಒಂಬ ತಿಂಗಳು ನಮ್ಮ ಬಂಜಿರು ಸಾಗದೆ ಆ ಕಷ್ಟಕ್ಕೂ ನಮ್ಮ ಸ್ಪಂದನೆ ಮಾಡ್ತಿದ್ದಾಗ ಅಪ್ಪನ ಕಷ್ಟದ ಕಾಲಡು ಕಳೆಪದಿ ಕೊಟ್ಟು ನಮ್ಮ ಕೊರ್ನೊಡುವುದು ಅಪ್ಪನ ಆಶೀರ್ವಾದ, ಅಮ್ಮೆಯನ್ನ ಆಶೀರ್ವಾದ ಕೊಡ ಮಾತ್ರ ನಮಗೆ ಈ ಸತ್ಯನಾರಾಯಣ ಪೂಜೆಗೆ ಮಾಡಿದಕ್ಕೆ ಸಾರ್ಥಕ. ಪುತ್ತೂರು ಶಾಸಕಿ ಶಕುಂತಲಾ ಶೆಟ್ಟಿ, ವಿಟ್ಲ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಅರುಣಾ ಎಂ ವಿಟ್ಲ, ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಮದಾಸ್ ಶೆಣಿ, ಉದ್ಯಮಿ ಸುಬ್ರಾಯ ಪೈ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.